ಸದ್ಯ ಕರಾವಳಿಯಲ್ಲಿ ತೀವ್ರ ಕುತೂಹಲಕ್ಕೆ ಕಾರಣವಾಗಿರೋದು ಅಂಬರ್ ಗ್ರೀಸ್ ಮಾರಾಟ ಮತ್ತು ಕಳ್ಳಸಾಗಾಟ ಜಾಲ. ಕೇವಲ 3 ತಿಂಗಳಿನಲ್ಲಿ ವಶಪಡಿಸಿಕೊಂಡ ಅಂಬರ್ ಗ್ರೀಸ್ ಮೌಲ್ಯ ಸುಮಾರು 16 ಕೋಟಿ ರೂಪಾಯಿ. ಹಾಗಿದ್ರೆ ಈ ಅಂಬರ್ ಗ್ರೀಸ್ ಏನು? ಇಲ್ಲಿದೆ ಫುಲ್ ಡೀಟೇಲ್ಸ್. ಅಂಬರ್ ಗ್ರೀಸ್ ಅಂದ್ರೆ ತಿಮಿಂಗಿಲದ ವಾಂತಿ. ತಿಮಿಂಗಿಲ ತಿಂದು ಅಜೀರ್ಣವಾದ ಆಹಾರವನ್ನ ಅದು ದೇಹದಿಂದ ಹೊರಹಾಗುತ್ತೆ. ಅದು ಸಮುದ್ರದ ನೀರಿನಲ್ಲಿ ಶೇಖರವಾಗುತ್ತೆ. ಇದನ್ನ ಮೀನುಗಾರರು ಸಂಗ್ರಹಿಸುವುದು ಭಾರತದಲ್ಲಿ ಶಿಕ್ಷಾರ್ಹ ಅಪರಾಧವಾಗಿದೆ. ಕೇರಳ ಮತ್ತು ತಮಿಳುನಾಡಿನ ಮೀನುಗಾರರ ಮೂಲಕ ಇದನ್ನ ಸಂಗ್ರಹಿಸಲಾಗುತ್ತೆ. ಹಾಗಿದ್ರೆ ಅಂಬರ್ ಗ್ರೀಸಿಗೆ ಯಾಕೆ ಅಷ್ಟು ಬೆಲೆ? ಅಂಬರ್ ಗ್ರೀಸ್ ಅನ್ನ ಸುಗಂಧ ದ್ರವ್ಯ ತಯಾರು ಮಾಡೋದಕ್ಕೆ ಬಳಸ್ತಾರೆ. ಅಂಬರ್ ಗ್ರೀಸ್ ಅನ್ನೋದು ಫ್ರೆಂಚ್ ಪದ. ಈ ಅಂಬರ್ ಗ್ರೀಸ್ ಅನ್ನ ಸುಗಂಧ ದ್ರವ್ಯ ತಯಾರಿಕೆ ಅತಿ ಮುಖ್ಯ ವಸ್ತುವನ್ನಾಗಿ ಮಾಡಿಕೊಳ್ಳಲಾಗಿದೆ. ಈ ಕಾರಣದಿಂದ ಸುಗಂಧ ದ್ರವ್ಯ ತಯಾರಿಕಾ ಕಾರ್ಖಾನೆಗಳಿಗೆ ಅಕ್ರಮವಾಗಿ ಅಂಬರ್ ಗ್ರೀಸ್ ಮಾರಾಟ ಮಾಡುವ ಜಾಲ ನಿರಂತರವಾಗಿ ಕಾರ್ಯಾಚರಿಸುತ್ತಿದೆ. ಇದುವರೆಗೆ ಕೆಲವರಿಗೆ ಮಾತ್ರ ತಿಳಿದಿದ್ದ ಈ ಅಂಬರ್ ಗ್ರೀಸ್ ವಿಚಾರ ಕಳೆದ ಅಕ್ಟೋಬರ್ನಲ್ಲಿ ದೊಡ್ಡ ಸುದ್ದಿಯಾಯಿತು. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಕೋಟ್ಯಾಂತರ ಮೌಲ್ಯದ ಬರೋಬ್ಬರಿ 17 ಕೆಜಿ ಅಂಬರ್ ಗ್ರೀಸ್ ವಶಪಡಿಸಿಕೊಳ್ಳಲಾಗಿತ್ತು. ಇದು ಈವರೆಗಿನ ದೊಡ್ಡ ಬೇಟೆ. ಅದಾದ ಬಳಿಕ ಕೇವಲ 3 ತಿಂಗಳಿನಲ್ಲಿ ಕರ್ನಾಟಕದಲ್ಲಿ ಒಟ್ಟು 37 ಕೋಟಿ ರೂಪಾಯಿ ಮೌಲ್ಯದ ಅಂಬರ್ ಗ್ರೀಸ್ ವಶಪಡಿಸಿಕೊಳ್ಳಲಾಗಿದೆ. ಹಾಗಿದ್ದರೆ ಈ ಅಕ್ರಮ ಮಾರಾಟದಂಧೆ ಎಂತಹ ವಿಸ್ತಾರವಾಗಿರಬಹುದು ಎಂದು ಯೋಚಿಸಿ. ಜನಸಾಮಾನ್ಯರಿಗೆ ಇದರ ಗುರುತು ಪರಿಚಯ ಇರದ ಕಾರಣ ಮತ್ತು ಇದರ ಹೆಸರು ಅಂಬರ್ ಗ್ರೀಸ್ ಆದುದರಿಂದ ಇದರ ಮೌಲ್ಯ ಅರ್ಥ ಆಗೋದು ಕಷ್ಟನೇ ಸರಿ. ಸದ್ಯ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕರಾವಳಿ ಭಾಗದಲ್ಲಿ ಅಂಬರ್ ಗ್ರೀಸ್ನ ಅತಿ ದೊಡ್ಡ ಮಾರಾಟ ಜಾಲ ಸಕ್ರಿಯವಾಗಿದೆ. ಇದು ದೊಡ್ಡ ಮಾರಾಟ ದಂಧೆಯೂ ಹೌದು. ಜಲಚರ ಸಂರಕ್ಷಣಾ ನಿಯಮದಾನುಸಾರ ಇದನ್ನು ಸಂಗ್ರಹಿಸಲು ಅವಕಾಶವಿರದ ಕಾರಣ ಕಳ್ಳ ಸಾಗಾಟ ನಿರಂತರವಾಗಿದೆ. ಇದರ ಅಪರೂಪದ ಲಭ್ಯತೆಯಿಂದಾಗಿ ಇದು ದುಬಾರಿಯಾಗಿದೆ. ಪ್ರಾಚೀನ ಕಾಲದಲ್ಲಿ ಅಂಬರ್ ಗ್ರೀಸ್ ಅನ್ನ ಪರಿಮಳದಲ್ಲಿ ಬಳಸಲಾಗುತ್ತಿತ್ತು. ಈಜಿಪ್ಟ್ನವರು ಇದನ್ನ ಧೂಪದ್ರವ್ಯವಾಗಿ ಸುಡುತ್ತಾ ಇದ್ರು. ಚೀನಿಯರು ಇದನ್ನ ಡ್ರ್ಯಾಗನ್ ಸ್ಪಿಟಲ್ ಸುಗಂಧ ಎಂದು ಕರೆದರು. ಸುಗಂಧ ದ್ರವ್ಯದ ವ್ಯಾಪಾರದಲ್ಲಿ ಅದರ ಅಪರೂಪ ಮತ್ತು ಬಳಕೆಯಿಂದಾಗಿ ಅಂಬರ್ ಗ್ರೀಸ್ ಹೆಚ್ಚಿನ ಮೌಲ್ಯದ ವಸ್ತುವಾಗಿದೆ. ಇತ್ತೀಚಿನ ವರದಿಗಳ ಪ್ರಕಾರ 1 ಕೆಜಿ ಅಂಬರ್ ಗ್ರೀಸಿಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ 1 ಕೋಟಿ ರೂಪಾಯಿ ಮೌಲ್ಯವಿದೆ. ಹೀಗಾಗಿ ಕಳ್ಳ ಸಾಗಾಣಿಕೆದಾರರು ಈ ವಸ್ತುವಿಗಾಗಿ ತಿಮಿಂಗಿಲಗಳನ್ನು ನಿರಂತರವಾಗಿ ಗುರಿಯಾಗಿಸಿಕೊಂಡಿದ್ದಾರೆ. ಈಗಾಗಲೇ ಪೊಲೀಸರು ಸಾಕಷ್ಟು ಕ್ರಮ ಕೈಗೊಂಡು ತಿಮಿಂಗಲ ವಾಂತಿ ಮಾರಾಟ ಮಾಡುವವರನ್ನ ಬಂಧಿಸಿದ್ದಾರೆ. ಆದರೆ ಇದರ ಹಿಂದಿನ ನಿಜ ತಿಮಿಂಗಿಲಗಳು ಸಿಗಬೇಕಿದೆ.